ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಅನ್ನಛತ್ರದ ಕೊರತೆ ಇದ್ದು ಪ್ರಸ್ತುತ ತಾತ್ಕಾಲಿಕ ಚಪ್ರದಲ್ಲಿ ನಿತ್ಯ ಊಟ ಬಡಿಸಲಾಗುತ್ತಿದೆ. ಈ ಕೊರತೆ ನಿವಾರಣೆಗೆ ನೂತನ ಭೋಜನ ಶಾಲೆ ನಿರ್ಮಿಸಲು ನಿರ್ಧರಿಸಲಾಗಿದೆ. 74 ಲಕ್ಷ ರೂಪಾಯಿ ವೆಚ್ಚದ ಯೋಜನೆಗೆ ಸರ್ಕಾರದ ಅನುಮತಿ ನೀಡಿದ್ದು ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದೆ ಎಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸುಧಾಕರ್ ಶೆಟ್ಟಿ ಹೇಳಿದರು. ಈ ಬಗ್ಗೆ ಪುತ್ತೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂಬರುವ ಏಪ್ರಿಲ್ನಲ್ಲಿ ಜಾತ್ರೋತ್ಸವದ ಹೊತ್ತಿಗೆ ಭೋಜನ ಶಾಲೆ ಪೂರ್ಣಗೊಳ್ಳುವ ಗುರಿ ಇಟ್ಟುಕೊಂಡಿದ್ದೇವೆ. ಪ್ರಸ್ತುತ ದೇವಳದ ಕಚೇರಿ ಇರುವ ಹೊಸ ಕಟ್ಟಡವನ್ನು ಭೋಜನ ಶಾಲೆಗೆಂದೇ ಕಟ್ಟಲಾಗಿದ್ದರೂ ಸ್ಥಳಾವಕಾಶದ ಕೊರತೆ ಹೊಂದಿದೆ. ಹೀಗಾಗಿ ಈ ಕಟ್ಟಡವನ್ನು ಗಣ್ಯರ ಊಟಕ್ಕಾಗಿ ಮೀಸಲಿಡಲಾಗುವುದು. ಪಕ್ಕದಲ್ಲೇ ಹೊಸ ಭೋಜನ ಶಾಲೆ ನಿರ್ಮಿಸಲಾಗುವುದು ಎಂದರು. ದೇವಳದ ಹಳೆಯ ಪುಷ್ಪರಥ ಬದಲಾಯಿಸಿ ಹೊಸ ರಥ ನಿರ್ಮಿಸಲಾಗುತ್ತಿದೆ. 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಥ ನಿರ್ಮಾಣ ಕಾಮಗಾರಿ ಮೂಡಬಿದ್ರೆಯ ಬಳಿಯ ಅಶ್ವತ್ಥಪುರದಲ್ಲಿ ನಡೆಯುತ್ತಿದೆ. ಈ ಬಾರಿ ಜಾತ್ರೋತ್ಸವದ ಸಂದರ್ಭದಲ್ಲಿ ರಥ ಸಮರ್ಪಣೆಯಾಗಲಿದ್ದು ಏಪ್ರಿಲ್ 16ರಂದು ಪುಷ್ಪರಥೋತ್ಸವ ಇದೇ ರಥದಲ್ಲಿ ನಡೆಯಲಿದೆ ಎಂದರು. ನಾವು ಇವತ್ತಿಗೆ ಸಾಧಾರಣ 2 ವರ್ಷ 6 ತಿಂಗಳು ಆಡಳಿತ ಮಂಡಳಿ ಆಡಳಿತಕ್ಕೆ ಬಂದು 2 ವರ್ಷ 6 ತಿಂಗಳ ಸುಮಾರು ಅಭಿವೃದ್ಧಿ ಕಾರ್ಯಗಳು, ದೇವರದ ಒಳಗಿನ ದೇವರ ಸಾನ್ನಿಧ್ಯವನ್ನು ಅಭಿವೃದ್ಧಿ ಮಾಡುವಂತಹ ವ್ಯವಸ್ಥೆಗಳಲ್ಲಿ ತಲ್ಲೀನರಾದ ಸಂದರ್ಭ. ವಿಶೇಷವಾಗಿ ನಾವು ಆಡಳಿತ ತಗೊಳ್ಳುವ ಪ್ರಥಮವಾಗಿ ತಾಂಬೂಲ ಪ್ರಶ್ನೆ ಇಟ್ಟು ದೇವಳದ ಅಭಿವೃದ್ಧಿ ಕಾರ್ಯಗಳು ಹಾಗೂ ವಿಧಿವಿಧ ದೇವತಾ ಕಾರ್ಯಕ್ರಮಗಳನ್ನು ಮಾಡುವ ಬಗ್ಗೆ ಚಿಂತನೆ ಮಾಡಿ ತಂತ್ರಿಯ ವರ್ಗ ಹಾಗೂ ನಮ್ಮ ವೈಶ್ಯತಂತ್ರಿಯ ವರ್ಗ ನೇತೃತ್ವದಲ್ಲಿ ಹಾಗೂ ಮುನಿಯಂಗಳ ಕೃಷ್ಣ ಪ್ರಸಾದ್ ಅವರ ನೇತೃತ್ವ ಕೃಷ್ಣ ಪ್ರಸಾದ್ ಮುನಿಯಂಗಳ ವಾಸ್ತುಶಿಲ್ಪಿಗಳು. ಈ ಸಂದರ್ಭ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಚಾನು ನಾಯ್ಕ, ಕಲ್ಲೇಗ ಸಂಜೀವ್ ನಾಯ್ಕ್, ನಯನ ರೈ, ರೋಹಿಣಿ ಆಚಾರ್ಯ ಮತ್ತು ಪ್ರಧಾನ ಅರ್ಚಕ ವಸಂತ್ ಕುಮಾರ್ ಕಿದಿಲಾಯ ಉಪಸ್ಥಿತರಿದ್ದರು.